ನೀನು ಅವನ್ನ ಬ್ಲಾಕ್ ಮೇಲ್ ಮಾಡಕ್ ಹೋಗ್ತಾ ಇದೀಯ, ತಪ್ಪು ಅದು. ತಲೆ ಕತ್ತರಿಸ್ಬಿಡ್ತೀನಿ, ಹಂಗ್ ಕತ್ತರಿಸ್ಬಿಡ್ತೀನಿ, ಇವೆಲ್ಲ ಏನದು? ನೀವೆಲ್ಲ ಒಂದ್ 15 ಜನ ಇದ್ದೀರಾ, ಒಬ್ಬ ಕೆಲ್ಸಗಾರ ಹೊಡಿಬೇಕಾದ್ರೆ ಶಾಶ್ವತ ಅಲ್ಲ ದರ್ಶನ್, ತಪ್ಪು ನೀನ್ ಹೇಳಿರೋದು. ನಿರ್ಮಾಪಕ ಎನ್ ಸಂದೇಶಾಗೆ ಇಂದ್ರಜಿತ್ ಲಂಕೇಶ್ ನಡುವಿನ ಸಂಭಾಷಣೆ ಎಂದು ಹೇಳಲಾಗ್ತಿರೋ ಆಡಿಯೋ ಇದೀಗ ಸಖತ್ ವೈರಲ್ ಆಗ್ತಿದೆ. ಈ ಆಡಿಯೋದಲ್ಲಿ ಸಂದೇಶ್ ಜೊತೆ ಮಾತನಾಡಿದ್ದು ನಾನೇ ಎಂದು ಇಂದ್ರಜಿತ್ ಲಂಕೇಶ್ ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ. ಇದೀಗ ಈ ಮಧ್ಯೆ ಈ ಆಡಿಯೋದಲ್ಲಿ ಮಾತನಾಡಿದ್ದು ನನ್ನ ಮಗ ಅಲ್ಲ ಎಂದು ಸಂದೇಶ್ ನಾಗರಾಜ್ ಅವರು ಹೇಳಿದ್ದಾರೆ. ಯಾರು ಒಳ್ಳೆಯವರಲ್ಲ ನಿನ್ನ ಹತ್ರ ಇರೋದು, ತಲೆ ಕಡಿತೀನಿ ಬಡಿತೀನಿ ಅಂತ ಹೇಳಿದ್ನಲ್ಲ, ಎಲ್ಲ ಶಾಶ್ವತ ಅಲ್ಲ ದರ್ಶನ್, ತಪ್ಪು ನೀನ್ ಹೇಳಿರೋದು. ಇಂದ್ರಜಿತ್ ಲಂಕೇಶ್ ಅವರ ಆರೋಪಗಳೆಲ್ಲ ಸುಳ್ಳು. ಅವರು ಹೇಳಿರುವ 5 ಅಂಶಗಳು ಕೂಡ ಸುಳ್ಳಾಗಿದ್ದು ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಹೇಳಿದ್ದಾರೆ. ಈ ಗೊಂದಲದಿಂದಾಗಿ ನನ್ನ ಮಗ ಸಂದೇಶನ್ನು 1 ವಾರಗಳ ಕಾಲ ಬೆಂಗಳೂರಿಗೆ ಕಳಿಸುತ್ತಿದ್ದೇನೆ ಎಂದು ಹೇಳಿದ್ರು. ಹಾಗೆ ಹೋಟೆಲಿನ ವಿಚಾರದ ಬಗ್ಗೆಯೂ ಮಾತನಾಡಿದ ಸಂದೇಶ್ ನಾಗರಾಜ್, ಈಗಾಗಲೇ 2 ಗ್ರಾಹಕರು ನಮ್ಮ ಹೋಟೆಲನ್ನು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಇದೇನು ಹೋಟೆಲ್ಲ ಅಥವಾ ಪೊಲೀಸ್ ಸ್ಟೇಷನ್ನ ಎಂದು ಬೇಸರ ಮಾಡಿಕೊಂಡು ಹೊರಟಿದ್ದಾರೆ. ನಮ್ಮದು ಹೊಟ್ಟೆಪಾಡು, ದಯವಿಟ್ಟು ಸಹಕರಿಸಿ ಎಂದು ಸಂದೇಶ್ ನಾಗರಾಜ್ ಹೇಳಿಕೆ ನೀಡಿದ್ದಾರೆ. ಮುಂದೆ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.